ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಅನಂತರ ಅವರಿಗೆ ಈ ಸಾಮತಿಯನ್ನು ಹೇಳಿದರು. ಒಬ್ಬ ಧನಿಕನಿದ್ದ, ಅವನ ಭೂಮಿ ಒಮ್ಮೆ ಸಮೃದ್ಧಿಯಾದ ಬೆಳೆ ಕೊಟ್ಟಿತ್ತು. ಆಗ ಅವನು, ನನ್ನ ಬೆಳೆಯನ್ನೆಲ್ಲ ತುಂಬಿಡಲು ಸ್ಥಳವಿಲ್ಲವಲ್ಲ, ಏನು ಮಾಡಲಿ ಎಂದು ತನ್ನಲ್ಲೇ ಆಲೋಚಿಸುತ್ತಾ, ಹೌದು, ಹೀಗೆ ಮಾಡುತ್ತೇನೆ. ಇರುವ ಕಣಜಗಳನ್ನು ಕಿತ್ತು ಹಾಕಿಸಿ ಇನ್ನೂ ದೊಡ್ಡವುಗಳನ್ನು ಕಟ್ಟಿಸುತ್ತೇನೆ. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕು ಸಾಮಗ್ರಿಗಳನ್ನು ತುಂಬಿಸಿಡುತ್ತೇನೆ. ಅಲ್ಲದೆ ಎಲೆ ಮನವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ. ಆರಾಮವಾಗಿರು, ತಿನ್ನು, ಕುಡಿ, ಸುಖಪಡು ಎಂದು ಹೇಳಿಕೊಳ್ಳುತ್ತೇನೆ ಎಂದುಕೊಂಡ. ಆಗ ದೇವರು, ಎಲ್ಲವೋ ಮೂರ್ಖ, ಇದೇ ರಾತ್ರಿ ನೀನು ಸಾಯಬೇಕಾಗಿದೆ. ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು ಎಂದರು. ತನಗೋಸ್ಕರ ಸಂಪತ್ತನ್ನು ಶೇಖರಿಸಿಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ಧನಿಕನಲ್ಲದವನು ಇವನಿಗೆ ಸಮಾನನು ಎಂದರು ಯೇಸು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ದೇವಾವಲಂಬಿತ ಜೀವನ. ದೇವಾವಲಂಬಿತ ಜೀವನ ಪ್ರಿಯರೇ, ಇವತ್ತು ಮನುಷ್ಯ ಸಾಮಾಜಿಕ ದೃಶ್ಯ ಮಾಧ್ಯಮಗಳಿಂದ ಪ್ರಭಾವಿತನಾಗಿ ಇಡೀ ಜಗತ್ತಿನಲ್ಲಿರುವ ಜ್ಞಾನವನ್ನು, ಮಾಹಿತಿಯನ್ನು ಕ್ಷಣ ಕಾಲದಲ್ಲಿ ಅರಿಯುವ ಹಂತಕ್ಕೆ ಬಂದಿದ್ದಾನೆ. ಇವತ್ತು ಜಗತ್ತಿನಲ್ಲಿರುವ ಎಲ್ಲ ವಿಷಯಗಳು ಕೆಲವು ಸೆಕೆಂಡುಗಳಲ್ಲಿ ನಮಗೆ ತಲುಪುವಂತಾಗಿರುತ್ತದೆ. ವೇಗವಾಗಿ ಜಗತ್ತಿನ ಜ್ಞಾನ ಮೊಬೈಲ್ಗಳಲ್ಲಿ, ಇಂಟರ್ನೆಟ್ ಮುಖಾಂತರ ವೇಗವನ್ನು ಹೆಚ್ಚಿಸುವ ಬೇರೆ ಬೇರೆ ವಿಧಾನಗಳು ಬರುವುದರ ಮುಖಾಂತರ ಜಗತ್ತೇ ನಮ್ಮ ಕೈ ಬೆರಳಲ್ಲಿ ಇರುವ ಹಾಗೆ ನಾವು ಕಾಣುತ್ತೇವೆ. 2G ಇತ್ತು, 3G ಆಯಿತು, 4G ಆಯಿತು, ಈಗ 5G. ಇವತ್ತು ಮನುಷ್ಯ 5G ಯುಗದಲ್ಲಿದ್ದಾನೆ. ಸೋಷಿಯಲ್ ಮೀಡಿಯಾದ ವೇಗ 5Gಗೆ ತಲುಪಿದೆ. ಮನುಷ್ಯನಿಗೆ ಸಂಪರ್ಕ, ಸಂವಹನ, ಸಂದೇಶ ಕಣ್ಣಂಚಿಗೆ ತುರಂತವಾಗಿ ಸ್ಪರ್ಶಿಸಬೇಕು. ಈ ಹಂಬಲದಿಂದ ತಾಂತ್ರಿಕ ಬೆಳವಣಿಗೆ ಅಭಿವೃದ್ಧಿಯಾಗಿ ಓಡುವ ಸಮಾಜಕ್ಕೆ ಓಡುವ ವೇಗದ 5G ಈಗ ಬಂದಿದೆ. ಇವತ್ತಿನ ಶುಭ ಸಂದೇಶ ಸಂತ ಲೂಕನ ಶುಭವಾರ್ತೆ 12ನೇ ಅಧ್ಯಾಯ 16-21 ನಮಗೆ ದೇವಾವಲಂಬಿತ ಜೀವನದ ಬಗ್ಗೆ ಕರೆ ಕೊಡುತ್ತದೆ. ಮೊಬೈಲ್ ತಂತ್ರಾಂಶದಲ್ಲಿ 40% ಜಾಗತಿಕ ಮಾಹಿತಿಯನ್ನು ನಾವು ಕಾಣುತ್ತೇವೆ. ಒಂದು ಆಧ್ಯಾತ್ಮಿಕ ಪತ್ರಿಕೆಯಲ್ಲಿ ಪ್ರಿಯರಿ ಈ 5G ಮತ್ತು ದೇವರ ವಾಕ್ಯಗಳ ವಿಚಾರಗಳ ಮಂಡನೆ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ಸ್ಫೂರ್ತಿಯಿಂದ ಇವತ್ತಿನ ಸಂತ ಲೂಕರ ಶುಭವಾರ್ತೆ ಒಬ್ಬ ಶ್ರೀಮಂತ ಧನಿಕನ ಸಾಮತಿಯಲ್ಲಿ ಈ ವಿಷಯವನ್ನು ಹೋಲಿಕೆ ಮಾಡುತ್ತಾ ದೇವರ ಮತ್ತು ನಮ್ಮ ಮನುಷ್ಯರ ಸಂಬಂಧ ಹೇಗಿರಬೇಕು, ಯಾವ ರೀತಿಯ ಮನೋಭಾವ ನಮ್ಮಲ್ಲಿರಬೇಕು, ಆ ಶ್ರೀಮಂತ ವ್ಯಕ್ತಿಯ ಮನೋಭಾವ, ಆ ಶ್ರೀಮಂತ ವ್ಯಕ್ತಿಯ ಜೀವನ ನಮ್ಮ ಜೀವನ ಆಗಬೇಕಾ, ಆದರೆ ಏನಾಗ್ತದೆ, ಅಥವಾ ನಾವು ದೇವರು ಬಯಸಿದ ಜೀವನವನ್ನು ನಡೆಸಬೇಕಾ ಎಂಬುದರ ಬಗ್ಗೆ ವಿಮರ್ಶೆ ಮಾಡೋಣ. ನಾನು ಹೇಳಿದೆ 5G ಅಂತ, ಇಂಗ್ಲಿಷ್ G, ಫಸ್ಟ್ G, ಮೊದಲನೇ G ಗಾಡ್, ದೇವರು. ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಪ್ರಮುಖ ಸ್ಥಾನವನ್ನು ನೀಡಬೇಕು, ಐಶ್ವರ್ಯಕ್ಕೆ ಅಲ್ಲ. ಇವತ್ತಿನ ಸಾಮರ್ಥ್ಯದಲ್ಲಿ ನಾವು ನೋಡುತ್ತೇವೆ, ಆ ವ್ಯಕ್ತಿ ಅವನ ಹೊಲದಲ್ಲಿ ಬೇಕಾದಷ್ಟು ಕೃಷಿಯಾಯಿತು, ಹಣ್ಣು ಹಂಪಲು ಸಿಕ್ಕಿದವು, ಹೇರಳವಾದ ಬೆಲೆ ಬಾಳುವ ಸಂಪತ್ತು ಸಿಕ್ಕಿತು, ಐಶ್ವರ್ಯವಂತನಾದ ಬೇಕಾದಷ್ಟು ಸಿರಿಧಾನ್ಯಗಳು ಸಿಕ್ಕಿದವು ಎಂಬ ಸಂತೋಷದಲ್ಲಿ ಅವನು ತನ್ನಷ್ಟಕ್ಕೆ ತನ್ನ ವಿಚಾರದಲ್ಲಿ ಮಗ್ನನಾಗಿರುತ್ತಾನೆ.
ದೇವರನ್ನೇ ಮರೆಯುತ್ತಾನೆ. ಅವನ ಸರ್ವ ಮನಸ್ಸು, ಏಕಾಗ್ರತೆ, ಸರ್ವಶಕ್ತಿ, ಪ್ರಾಮುಖ್ಯತೆ ಪ್ರಿಯರೇ ಆ ಸಂಪತ್ತಿಗೆ. ಆ ಸಂಪತ್ತನ್ನು ಹೇಗೆ ಬಚ್ಚಿಡುವುದು ಅಥವಾ ಶೇಖರಿಸಿಡುವುದು, ಈ ಸಂಪತ್ತಿನಿಂದ ತಾನು ಹೇಗೆ ಸಂತೋಷದಿಂದ ಜೀವಿಸುವುದು, ಅದೇ ಆಲೋಚನೆ ಆ ವ್ಯಕ್ತಿಗೆ. ಆ ಆಲೋಚನೆಯ ಆ ವಿಚಾರಗಳ ಮಧ್ಯೆ ದೇವರ ನೆನಪೇ ಇರುವುದಿಲ್ಲ ಆ ವ್ಯಕ್ತಿಗೆ. ನಮ್ಮ ಜೀವನದಲ್ಲಿ ಯಾವ ವಿಚಾರ ಮುಖ್ಯವಾಗಿರಬೇಕೋ ಅದನ್ನು ಮರೆತು ಕೇವಲ ಐಶ್ವರ್ಯದ ಸಂಪತ್ತಿನ ಬಗ್ಗೆ ನಾವು ಚಿಂತಿಸಿದ್ದರೆ ನಮ್ಮಲ್ಲಿರುವ ಎಲ್ಲ ಮಾನವೀಯ ಗುಣಗಳು ನಶಿಸಿ ಹೋಗುವುದು ಮಾತ್ರವಲ್ಲ, ಮೃಗೀಯವಾದ ವರ್ತನೆ ನಮ್ಮಲ್ಲಿ ಬರುವುದು ಅಗೋಚರವಾಗಿ ನಮಗೆ ಕಾಣುತ್ತದೆ, ನಮಗೆ ಗೊತ್ತಾಗದೆ ಅದು ಬರ್ತದೆ. ಆದ್ದರಿಂದ ಮೊದಲನೇ ಜಿ, ಗಾಡ್. ಯಾವಾಗ ನಮಗೆ ಹೇರಳವಾದ ಸಂಪತ್ತು, ಆಶೀರ್ವಾದ, ಕೃಪೆ ಎಲ್ಲ ಸಿಗುತ್ತದೆ, ಆವಾಗ ನಾವು ದೇವರನ್ನು ಮರೆಯುವುದಲ್ಲ. ಯಾಕಂದರೆ ನಮ್ಮ ಎಲ್ಲ ಐಶ್ವರ್ಯಕ್ಕೆ, ನಮ್ಮ ಎಲ್ಲ ಸಂಪತ್ತಿಗೆ ಮೂಲ ಕಾರಣ ಪ್ರಿಯರೇ ಆ ಪ್ರಭು ದೇವರು. ಅವರ ಆಶೀರ್ವಾದ ಇಲ್ಲದೆ, ಅವರ ಔದಾರ್ಯತೆ ಇಲ್ಲದೆ ನಮ್ಮಲ್ಲಿ ಸಂಪತ್ತು, ನಮ್ಮಲ್ಲಿ ಸಿರಿಧಾನ್ಯಗಳು, ನಮ್ಮ ಭೂಮಿ, ನಮ್ಮ ವಜ್ರ, ಆಭರಣಗಳು, ಹಣ, ಆಸ್ತಿ ಯಾವುದು ನಮ್ಮಲ್ಲಿ ಬರಲು ಸಾಧ್ಯ ಇಲ್ಲ. ಪ್ರಭು ಯೇಸು ನಮ್ಮ ದೇವರು, ಸೃಷ್ಟಿಕರ್ತರು. ಅವರು ನಮ್ಮ ಜೀವನಕ್ಕೆ ಮೂಲಕರ್ತರು. ಆ ಕರ್ತರಾದ ದೇವರ ಆಶೀರ್ವಾದದಿಂದ ಮಾತ್ರ ನಮಗೆ ಸಂಪತ್ತು. ಆದ್ದರಿಂದ ಈ ಮೊದಲನೇ ಜಿ, 5Gಯಲ್ಲಿ ಫಸ್ಟ್ ಜಿ, ಅದನ್ನು ನಾವು ಮರೆಯುವುದಲ್ಲ. ಆ ಫಸ್ಟ್ ಜಿ ಯಾವುದಂದರೆ ಗಾಡ್, GOD, ಗಾಡ್. ಆ ದೇವರನ್ನು ನಾವು ಮರೆಯುವುದಲ್ಲ. ಸಂಪತ್ತು ಬರುವಾಗ ಖಂಡಿತವಾಗಿ ಮರೆಯಬಾರದು. ವಿಪತ್ತು ಬರುವಾಗ, ದುಃಖ ಇರುವಾಗ, ವಿನಾಶಕ್ಕೆ ಹೋಗುವಾಗ, ನಷ್ಟ ಆಗುವಾಗ ಖಂಡಿತ ನಾವು ದೇವರನ್ನು ಮರೆಯಬಾರದು. ನಮ್ಮ ಜೀವನದ ಯಾವ ಸಕಾಲದಲ್ಲಿ, ಆಪತ್ತಿನ ಕಾಲದಲ್ಲಿ, ಸರ್ವಕಾಲಗಳಲ್ಲಿಯೂ ನಾವು ದೇವರನ್ನು ಆರಾಧಿಸಬೇಕು, ಅವರಿಗೆ ಪ್ರಾಶಸ್ತ್ಯ ಕೊಡಬೇಕು. ಎರಡನೇ ಜಿ, 2G, ಗೈಡೆನ್ಸ್, ಮಾರ್ಗದರ್ಶನ. ಪ್ರಿಯರೇ, ನಮಗೆ ದೇವರ ಮಾರ್ಗದರ್ಶನ ಇದ್ದಲ್ಲಿ ಪ್ರೀತಿ, ಶಾಂತಿ, ಜಾಣ್ಮೆ ಬರುವುದು. ದೇವರ ಮಾರ್ಗದರ್ಶನ ನಾವು ಯಾವಾಗ ಪಡೆಯುತ್ತೇವೆಯೋ ಆವಾಗ ಅಗೋಚರವಾಗಿ, ನಮಗೆ ಗೊತ್ತಿಲ್ಲದೆ ಈ ಸಂಪತ್ತು ಸಿಗುವುದು. ಈ ಸಂಪತ್ತಿಗೆ ಯಾರು ಬೆಲೆ ಕೊಡಲಿಕ್ಕೆ ಆಗುವುದಿಲ್ಲ. ಜಾಣ್ಮೆ, ಶಾಂತಿ, ಬುದ್ಧಿವಂತಿಕೆ, ಪ್ರೀತಿ ಇವೆಲ್ಲವುಗಳು ನಮಗೆ ಸಿಗುವುದು ಯಾವಾಗ ನಾವು ದೇವರ ಮಾರ್ಗದರ್ಶನ, 2G, ಸೆಕೆಂಡ್ ಜಿ, 2G, ಗೈಡೆನ್ಸ್, G ಫಾರ್ ಗೈಡೆನ್ಸ್, ಮಾರ್ಗದರ್ಶನ. ಯಾವಾಗ ದೇವರ ಮಾರ್ಗದರ್ಶನ ನಾವು ಯಾವಾಗ ಪಡೆಯುತ್ತೇವೆಯೋ ಆವಾಗ ನಾವು ಬುದ್ಧಿವಂತರಾಗುತ್ತೇವೆ. ವೈಜ್ಞಾನಿಕ ಪಂಡಿತರು, ಅಪಾರ ಜ್ಞಾನವುಳ್ಳವರು, ಸಂಶೋಧನೆ ಮಾಡಿದವರು, ಬುದ್ಧಿವಂತ ಬರಹಗಾರರು, ಎಷ್ಟೋ ವಿಚಾರವಂತರು, ಎಷ್ಟೋ ಜನ, ಅವರಲ್ಲಿ ಯಾವ ಸಂಪತ್ತು ಬಂದರು, ಯಾವ ದೊಡ್ಡ ಗಳಿಕೆ ಅವರಲ್ಲಿ ಇದ್ದರು, ಯಾವ ದೊಡ್ಡ ಅಚೀವ್ಮೆಂಟ್, ಸಂಪಾದನೆ, ಯಶಸ್ಸು ಅವರು ಗಳಿಸಿದರು, ದೇವರನ್ನು ಅವರು ಮರೆದಿಲ್ಲ. ದೇವರೇ ತನ್ನ ಸರ್ವಸ್ವ, ದೇವರ ಮಾರ್ಗದರ್ಶನವೇ ನನಗೆ ಪ್ರಾಮುಖ್ಯ ಎಂಬುದಾಗಿ ಮನಗಂಡಿದ್ದರು. ಸೌಮ್ಯತೆಯಿಂದ, ದೀನತೆಯಿಂದ ಜೀವಿಸಿದರು. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದರು. ದೇವರ ಗೈಡೆನ್ಸ್, ಮಾರ್ಗದರ್ಶನ ಪಡೆಯುತ್ತಿದ್ದರು. 3G, ಮೂರನೇ ಜಿ ಯಾವುದು? ಮೂರನೇ ಜಿ ಅಂದರೆ ಜನರಾಸಿಟಿ ಅಂದರೆ ಔದಾರ್ಯತೆ, ಉದಾರ ಮನಸ್ಸು. ಆ ಶ್ರೀಮಂತ ವ್ಯಕ್ತಿಗೆ, ಇವತ್ತಿನ ಸಾಮತೆಯಲ್ಲಿ ಬಂದ ಶ್ರೀಮಂತ ವ್ಯಕ್ತಿಗೆ ಯಾವಾಗ ಹೇರಳವಾದ ಸಂಪತ್ತು ಸಿಕ್ಕಿತ್ತೋ ಆವಾಗ ಅವನಿಗೆ ನೆನಪಾದದ್ದು ಅವನ ಬಗ್ಗೆ ಮಾತ್ರ. ನಾನು ಎಂಬುದಾಗಿ 6 ಸಲ ಹೇಳುತ್ತಾನೆ. ನನ್ನದು ಎಂಬುದಾಗಿ
5 ಸಲ ನುಡಿಯುತ್ತಾನೆ, ನನ್ನದು, ನನ್ನ ಕೊಠಾರ, ನನ್ನ ದಾಸ್ತಾನು ಕೇಂದ್ರ ನನಗೆ ಸಿಕ್ಕಿದೆ, ನನ್ನದು ಎಂಬುದಾಗಿ ಅವನು ಪ್ರತಿಪಾದನೆ ಮಾಡುವುದು ಬಿಟ್ಟರೆ ದೇವರದು, ದೇವರಿಂದ ಬಂದದ್ದು, ದೇವರಿಗೆ ಇಂಥ ಶಬ್ದಗಳು ಅವನು ಆಡುವುದಿಲ್ಲ. ಅಂಥ ಔದಾರ್ಯತೆ ಅವನಲ್ಲಿ ಇರುವುದಿಲ್ಲ. ಸ್ವಾರ್ಥ ಇರ್ತದೆ. ನಾನು, ತನಗೆ, ನನಗೆ, ನನ್ನದು ಎಂಬ ಒಂದು ಸ್ವಾರ್ಥ ಅವನಲ್ಲಿ ಬರ್ತದೆ. G ಪ್ರಿಯರೇ, 4ನೇ G ಫಾರ್ ಗ್ರ್ಯಾಟಿಟ್ಯೂಡ್, ಉಪಕಾರ ಸ್ಮರಣೆ, ಕೃತಜ್ಞತಾ ಮನೋಭಾವ. ಇಂತಹ ಮನೋಭಾವ ಇದ್ದರೆ ಮನುಷ್ಯನು 25% ಹ್ಯಾಪಿ ಆಗುತ್ತಾನೆ ಅಂತೆ, ಸಂತೋಷದಲ್ಲಿ ಇರುತ್ತಾನೆ ಅಂತ ಸಂಶೋಧನೆ ಮಾಡಿದ ವಿಚಾರಗಳು ನಮಗೆ ಹೇಳುತ್ತವೆ. ಯಾವಾಗ ಮನುಷ್ಯನಿಗೆ ದೀನತೆ ಉಂಟು, ಕೃತಜ್ಞತಾ ಮನೋಭಾವ ಉಂಟು, ಉಪಕರಣ ಸ್ಮರಣೆ ಚಿಂತನೆ ಉಂಟು, ಅಂಥ ವ್ಯಕ್ತಿ 25 ಪಾಲಿನಷ್ಟು, ದುಪ್ಪಟ್ಟು, 3 ಪಾಲು, 4 ಪಾಲು, ಆ ರೀತಿಯಲ್ಲ, ಡಬಲ್ ಟ್ರಿಪಲ್ ಹಾಗೆಲ್ಲ, ಇದು 25ರಷ್ಟು, 25 ಸಲ ಡಬ್ಬಲಿ ಅಲ್ಲ, ಈ ಡಬ್ಬಲಿ ಹ್ಯಾಪಿ ಅಲ್ಲ, 25 ಸಲ ಹ್ಯಾಪಿ ಆಗಿರ್ತಾನಂತೆ. ಆದರೆ ಇದೊಂದು ಎಷ್ಟು ಒಳ್ಳೆಯ ಗುಣ ಅಂತ ನಾವು ಗಮನಿಸಬೇಕು. ಉಪಕರಣ ಸ್ಮರಣೆ, ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಇದ್ದರೆ ಎಷ್ಟು ಒಳ್ಳೆಯದು ಅಂತ. ಕೊನೆಯದಾಗಿ ಪ್ರಿಯರಿ, 5G, 5ನೇ G. ಈ 5ನೇ G ಫಾರ್ ಗ್ರೋತ್, ಅಭಿವೃದ್ಧಿ, ವಿಕಾಸನ, ಬೆಳವಣಿಗೆ. ಗ್ರೋತ್, ಬೆಳವಣಿಗೆ. ಶ್ರೀಮಂತ ವ್ಯಕ್ತಿಯ ಮನೋಭಾವನೆ ಅವನಿಗೆ ದೇವರ ಹತ್ರ ಕೊಂಡೊಯ್ಯಲ್ಲ. ದೇವರು ಅವನಿಗೆ ಮೂರ್ಖ ಅಂತ ಹೇಳುತ್ತಾರೆ. ಅವನ ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಬೆಳೆದು ಬರಬೇಕಿತ್ತು. ಅವನ ಹೊಲದಲ್ಲಿ ಹೇರಳವಾದ ಸಂಪತ್ತು ಬಂತು. ಅಲ್ಲಿ ಕೃಷಿಯಲ್ಲಿ ಬೆಳವಣಿಗೆ ಬಂತು. ಇಲ್ಲಿ ದವಸ ಧಾನ್ಯಗಳಲ್ಲಿ ಅಭಿವೃದ್ಧಿ ಆಯಿತು, ಬೆಳವಣಿಗೆ ಬಂತು. ಸಂಪತ್ತು ಅವನಿಗೆ ಕೆಲವು 10 ಟನ್ ಇದ್ದದು ಈಗ 100 ಟನ್ನು, 1000 ಟನ್ ಆಯಿತು. ಎಲ್ಲ ರೀತಿಯ ಐಶ್ವರ್ಯವಂತ ಸಂಪತ್ತು ಅವನಿಗೆ ಸಿಕ್ಕಿತು. ಆದರೆ ಆಧ್ಯಾತ್ಮಿಕತೆಯಲ್ಲಿ ಅವನು ಬೆಳೆಯಲಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ಅವನು ಮೇಲೆ ಹೋಗಿಲ್ಲ. ದೇವರನ್ನು ಮರೆತು ಬಿಟ್ಟ. ಆದರೆ ದೇವರು ಅವನಿಗೆ ಮೂರ್ಖ, ಎಲೆ ಮೂರ್ಖ, ಇವತ್ತೇ ನೀನು ಸಾಯಬೇಕಾಗಿದೆ ಎಂಬುದಾಗಿ ಯೇಸು ತಿಳಿಸುತ್ತಾರೆ. ಯೇಸು ಸಾಮರ್ಥ್ಯ ಮುಖಾಂತರ ದೇವರ ಸಾಮ್ರಾಜ್ಯದ ಬಗ್ಗೆ ತಿಳಿಸುತ್ತಾರೆ. ಪ್ರಿಯರೇ, 3 ಸೇವಕರಿಗೆ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕೇಳುತ್ತೇವೆ. ಆ ಧನಿಕ ತಾಲೆಂತನ್ನು, ಸಂಪತ್ತನ್ನು ನೀಡುವುದು. ಒಬ್ಬನಿಗೆ 10, ಇನ್ನೊಬ್ಬನಿಗೆ 5, ಇನ್ನೊಬ್ಬನಿಗೆ 1. ಯಾರು ಆ ಕೊಟ್ಟ ಸಂಪತ್ತನ್ನು ದ್ವಿಗುಣ ಮಾಡಿದಾರೋ, 5 ತಲೆಂತು ಕೊಟ್ಟ ವ್ಯಕ್ತಿ 10 ಮಾಡಿದಾನೋ, ದುಪ್ಪಟ್ಟಾಗಿ ಅದನ್ನು ಬೆಳವಣಿಗೆಯಲ್ಲಿ ಇಟ್ಟಿದ್ದಾನೋ, ಅವನಿಗೆ ಆ ಧನಿಕ ಹೇಳುವ ಮಾತು, ಬೆಶ್ ಸೇವಕನೇ, ನೀನು ಚಿಕ್ಕ ವಿಷಯಗಳಲ್ಲಿ ವಿಶ್ವಾಸಿಯಾಗಿದ್ದಿ, ವಿಶ್ವಸ್ತನಾಗಿದ್ದಿ, ವಿಶ್ವಾಸಿ ವ್ಯಕ್ತಿಯಾಗಿದ್ದಿ. ಚಿಕ್ಕ ವಿಷಯಗಳಲ್ಲಿ ನೀನು ಇಟ್ಟುಕೊಂಡಿದ್ಯಾ, ನಿನಗೆ ದೊಡ್ಡ ಸಂಪತ್ತಿನ ಜವಾಬ್ದಾರಿ ನಾನು ಕೊಡ್ತೇನೆ, ಬಾ. ನಿನಗೆ ದೊಡ್ಡ ಸಂಪತ್ತಿನ ಜವಾಬ್ದಾರಿ ನಾನು ನೀಡ್ತೇನೆ, ಬಾ. ನನ್ನ ಜೊತೆಗೆ ಬಾ. ನನ್ನ ಸಾಮ್ರಾಜ್ಯದಲ್ಲಿ ಇನ್ನೂ ದೊಡ್ಡ ಜವಾಬ್ದಾರಿ ನಿನಗೆ ಕೊಡ್ತೇನೆ ಅಂತ ಹೇಳುವ ಮಾತು. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕು. ಸರ್ವ ಮನಸ್ಸಿನಿಂದ, ಶಕ್ತಿಯಿಂದ, ಆತ್ಮದಿಂದ ನಾವು ದೇವರನ್ನು ಪ್ರೀತಿಸಬೇಕು. ಯಾಕೆಂದರೆ ಅವರು ನಮ್ಮ ಸೃಷ್ಟಿಕರ್ತರು. ಅವರೇ ನಮ್ಮ ಜೀವನಕ್ಕೆ ಮೂಲ ಬುನಾದಿ, ಅಸ್ತಿವಾರ. ದೇವರಲ್ಲಿ ನಂಬಿಕೆ, ದೇವರಿಗೆ ಕೃತಜ್ಞತೆ, ದೇವರ ಬಗ್ಗೆ ಉಪಕಾರ ಸ್ಮರಣೆ, ದೇವರ ಬಗ್ಗೆ ಔದಾರ್ಯತೆ,
ದೇವರ ಚಿಂತನೆಯಲ್ಲಿ ಬೆಳವಣಿಗೆ, ಇದೆಲ್ಲ ನಮ್ಮ ಜೀವನಕ್ಕೆ ಬೇಕಾಗುವ ಪೋಷಕಾಂಶಗಳು, ನಮ್ಮ ಜೀವನಕ್ಕೆ ಬೇಕಾಗುವ ಆಧಾರ ಸ್ತಂಭಗಳು. ಪ್ರಿಯರೇ, ವೈಜ್ಞಾನಿಕ ವಿಷಯಗಳನ್ನು ನಾವು ಅಧ್ಯಯನ ಮಾಡುವಾಗ ಕೆಲವು ಶಬ್ದಗಳನ್ನು ನಾವು ಕೇಳಿದ್ದಿರ್ಬೋದು. ಒಂದು ಶಬ್ದ ಅಥವಾ ಒಂದು ವಿಷಯ ವಿಜ್ಞಾನದಲ್ಲಿ ಬರುವಂಥದ್ದು ಫಿಲ್ಟ್ರೇಷನ್ ಎಂಬುದು. ಫಿಲ್ಟ್ರೇಷನ್, ನಾವು ನಮ್ಮ ಅಡುಗೆ ಕೋಣೆಗಳಲ್ಲಿ ಅಥವಾ ನಮ್ಮ ರೂಮಲ್ಲಿ ಈ ಫಿಲ್ಟ್ರೇಷನ್ ಸಿಸ್ಟಮನ್ನು ನೀರಿನ ಘಟಕಗಳಿಗೆ ಅಳವಡಿಸಿದ್ದೇವೆ. ಈ ಫಿಲ್ಟ್ರೇಷನ್ ಸಿಸ್ಟಮಲ್ಲಿ ಏನಾಗ್ತದೆ ಅಂದರೆ, ಆ ನೀರಿನಲ್ಲಿ ನಮ್ಮ ಆರೋಗ್ಯಕ್ಕೆ ಬಾಧಕವಾಗಿರುವ ಯಾವ ವಸ್ತುಗಳಿವೆಯೋ, ಯಾವ ಕಣಗಳಿವೆಯೋ, ನಮಗೆ ಆರೋಗ್ಯಕ್ಕೆ ಬಾಧಕವಾಗಿರೋ ಕಣಗಳನ್ನು ನಾವು ಈ ಫಿಲ್ಟ್ರೇಷನ್ ಮೆಥಡ್ ಅಥವಾ ವಿಧಾನ ಮುಖಾಂತರ ನಾವೇನು ಮಾಡ್ತೇವೆ, ಬೇರ್ಪಡಿಸುತ್ತೇವೆ. ಕ್ಲೋರೈನ್, ಆರ್ಸೆನಿಕ್, ಸೀಸಾ, ಲೆಡ್ ಮತ್ತು ಮರ್ಕ್ಯುರಿ, ಇದನ್ನು ಪಾದರಸ, ಇವುಗಳೆಲ್ಲವೂ ನಾವೇನು ಮಾಡ್ತೇವೆ, ಬೇರ್ಪಡಿಸುತ್ತೇವೆ. ಆದರೆ ನೀರಿನಲ್ಲಿರುವ ಒಳ್ಳೆಯ ಕಣಗಳನ್ನು, ಫ್ಲೋರೈಡ್, ಕ್ಯಾಲ್ಶಿಯಂ, ಜಿಂಕ್, ಇವೆಲ್ಲವುಗಳನ್ನು ನಾವು ಅಲ್ಲಿ ಇಟ್ಟುಕೊಳ್ತೇವೆ. ಯಾಕೆಂದರೆ ಅದು ನಮ್ಮ ಆರೋಗ್ಯಕ್ಕೆ, ನಮ್ಮ ಬೆಳವಣಿಗೆಗೆ ಒಳ್ಳೆಯದು. ಹಾಗೆ ಪ್ರಿಯರೇ, ದೇವರು ನಮ್ಮನ್ನು ಯಾವಾಗಲೂ ನಾಶ ಮಾಡುವುದಿಲ್ಲ. ನಾವು ಎಂಥ ಪಾಪಗಳನ್ನು ಮಾಡಿದರೂ ಆ ಪಾಪಕ್ಕೆ ಪ್ರಾಯಶ್ಚಿತ್ತಪಟ್ಟು ದೇವರ ಹತ್ರ ಕ್ಷಮೆಯನ್ನು ಬೇಡಿದರೆ, ದೇವರೇ ನೀವೇ ನಮ್ಮ ರಕ್ಷಕರು, ನೀವೆಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಪ್ರೀತಿಸುವ ದೇವರು ಎಂಬುದಾಗಿ ಆ ದೇವರ ಹತ್ರ ನಮ್ಮ ಜೀವನವನ್ನು ಸಮರ್ಪಿಸಿದರೆ ದೇವರು ನಮ್ಮನ್ನು ಫಿಲ್ಟ್ರೇಷನ್ ಮಾಡುತ್ತಾರೆ. ನಮ್ಮಲ್ಲಿರುವ ಕೆಟ್ಟ ಕಣಗಳನ್ನು, ಬೇಡದ ವಿಚಾರಗಳನ್ನು, ವಸ್ತುಗಳನ್ನು ನಾಶ ಮಾಡ್ತಾರೆ ಅಥವಾ ಬೇರ್ಪಡಿಸ್ತಾರೆ. ಒಳ್ಳೆಯ ವಿಚಾರಗಳನ್ನು, ನಮ್ಮಲ್ಲಿರುವ ಒಳ್ಳೆಯ ವಿಷಯಗಳನ್ನು ಅವರು ಇಟ್ಟುಕೊಳ್ಳುತ್ತಾರೆ, ಸಂರಕ್ಷಿಸ್ತಾರೆ, ಅದನ್ನು ಬೆಳೆಸುತ್ತಾರೆ, ನಮ್ಮ ಬೆಳವಣಿಗೆಯನ್ನು ಮಾಡ್ತಾರೆ. ಪ್ರಿಯರೇ, ವೈಜ್ಞಾನಿಕ ವಿಚಾರಗಳನ್ನು ತೆಗೆದುಕೊಂಡರೆ ನಾವು ಇನ್ನೊಂದು ವಿಷಯವನ್ನು ಗಮನಿಸ್ತೇವೆ, ಪ್ಯಾಶ್ಚರೈಸೇಷನ್ ಅಂತ. ಇದು ನಾವು ನಮ್ಮ ಜೀವನದ ಪಾಲಾಗಿ ನಾವು ತಗೊಳ್ತಾ ಇದ್ದೇವೆ. ನಮ್ಮ ಜೀವನ ಪೌಷ್ಟಿಕ ಅಂಶಕ್ಕೆ, ಜೀವನದ ಪೌಷ್ಟಿಕತೆಗೆ ಹಾಲು ನಮಗೆ ಬಹಳಷ್ಟು ಪ್ರಾಮುಖ್ಯ. ಆ ಹಾಲಿನಲ್ಲಿಯೂ ಪೌಷ್ಟಿಕ ಗುಣ ನಿರ್ನಾಮ ಮಾಡುವ ಪೌಷ್ಟಿಕ ಅಲ್ಲದ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತದೆ. ಆರೋಗ್ಯದಾಯಕ ಅಲ್ಲದ ಕಣಗಳ ನಿರ್ನಾಮ, ಆರೋಗ್ಯವಂತಾಗಿರುವ ಎಲ್ಲ ಪೌಷ್ಟಿಕತೆಯನ್ನು ಹಾಲಿನಲ್ಲಿ ಇಟ್ಟುಕೊಳ್ಳಲು ಹಾಗೂ ಆರೋಗ್ಯ ಅಲ್ಲದ ಕಣಗಳನ್ನು ಡಿಆಕ್ಟಿವೇಟ್ ಮಾಡಲು, ನಿರ್ನಾಮ ಮಾಡಲು, ಡಿಆಕ್ಟಿವೇಟ್ ಮಾಡಲು ಅಥವಾ ತಟಸ್ಥ ಮಾಡಲು ಏನು ಮಾಡ್ತೇವೆ, ನಾವು ಪ್ಯಾಶ್ಚರೈಸೇಷನ್ ಎಂಬ ವಿಧಾನವನ್ನು ಅಳವಡಿಸ್ತೇವೆ. ಒಂದು ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ಬೆಚ್ಚಗೆ ಇರುವ ಶಾಖವನ್ನು, ಬೆಂಕಿಯನ್ನು ಆ ಹಾಲಿನ ಪಾತ್ರೆಗೆ ನೀಡುವುದರ ಮುಖಾಂತರ ಒಂದು ನಿರ್ದಿಷ್ಟ ಸಮಯದವರೆಗೆ ಆ ಹಾಲನ್ನು ಕಾಯಿಸುವುದರ ಮುಖಾಂತರ ನಾವೇನು ಮಾಡ್ತೇವೆ, ಯಾವುದು ಆ ಹಾಲಿನಲ್ಲಿ ಪೌಷ್ಟಿಕತೆ ಇಲ್ಲದ ವಸ್ತುಗಳಿವೆಯೋ ಅದನ್ನು ನಾವು ಡಿಆಕ್ಟಿವೇಟ್ ಮಾಡ್ತೇವೆ, ಅದನ್ನು ನಾವು ತಟಸ್ಥ ಮಾಡುತ್ತೇವೆ. ಹಾಗೂ ಹಾಲಿನಲ್ಲಿರುವ ಎಲ್ಲ ಆರೋಗ್ಯಕರ ನ್ಯೂಟ್ರಿಷನ್, ಪೌಷ್ಟಿಕತೆಯನ್ನು ನಾವು ಹಾಗೆಯೇ ಇಟ್ಟುಕೊಳ್ಳುತ್ತೇವೆ. ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ನಿರ್ನಾಮ ಮಾಡುವ, ನಾಶ ಮಾಡುವ ದೇವರಲ್ಲ. ಪಾಪ ಮಾಡುವಾಗ, ಕೆಟ್ಟ ಕೆಲಸಗಳಿಂದ ನಾವು ಕೆಟ್ಟತನ ಮಾಡುವಾಗ ನಮ್ಮನ್ನು ಸಂಪೂರ್ಣ ದೇವರು ನಾಶ ಮಾಡುವುದಿಲ್ಲ. ಅದರ ಬದಲು ನಮ್ಮಲ್ಲಿ ಯಾವುದು ನಮ್ಮ ಜೀವನದ ನಾಶಕ್ಕೆ, ವಿನಾಶಕ್ಕೆ ಕೊಂಡೊಯ್ಯುವ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಬೇಡದ ವಸ್ತುಗಳಿವೆಯೋ ಅದನ್ನು ದೇವರು ತಟಸ್ಥವಾಗಿ ಇಡುತ್ತಾರೆ, ಅದನ್ನು ದೇವರು ಬೇರ್ಪಡಿಸ್ತಾರೆ. ಅದರ ಬದಲು ನಮ್ಮಲ್ಲಿ ಎಂಥ ಒಳ್ಳೆಯ ಗುಣಗಳಿವೆಯೋ ಅಥವಾ ಯಾವುದು ನಮ್ಮ ಜೀವನಕ್ಕೆ, ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಳ್ಳೆಯದಿವೆಯೋ ಅದನ್ನು ದೇವರು ಸಂರಕ್ಷಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ದೇವ ಅವಲಂಬಿತ ಜೀವನ, ದ ಲೈಫ್ ಡಿಪೆಂಡಿಂಗ್ ಆನ್ ಗಾಡ್, ಈ ಜೀವನ ನಮ್ಮದಾಗಬೇಕು. ಈ ಜೀವನ ನಮ್ಮದಾಗಬೇಕಾದ್ರೆ ಈ 5G ನಾವು ನೆನಪಿಟ್ಟುಕೊಳ್ಳೋಣ. ಗಾಡ್,
ಗೈಡೆನ್ಸ್, ಜನರೋಸಿಟಿ, ಗ್ರ್ಯಾಟಿಟ್ಯೂಡ್, ಗ್ರೋತ್. ಈ ಒಳ್ಳೆಯ ವಿಚಾರಗಳಿಂದ, ವಿಷಯಗಳಿಂದ ನಾವು ದೇವರಿಗೆ ಪ್ರಥಮ ಆಯ್ಕೆ ಕೊಡೋಣ, ದೇವರಿಗೆ ಪ್ರಥಮ ಪ್ರಾಶಸ್ತ್ಯ ನೀಡೋಣ, ದೇವರ ಭಜನೆ ಆರಾಧನೆಯನ್ನು ಮಾಡೋಣ. ಈ ಪ್ರಾಯಶ್ಚಿತ ಕಾಲದಲ್ಲಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಜೀವನ ಕ್ರಮ ಸುಧಾರಿಸಲಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೇವರಿಗೆ ಪ್ರಾಶಸ್ತ್ಯ ಕೊಡುವ ನಮ್ಮ ಜೀವನ ನಮ್ಮದಾಗಲಿ. ಆ ಪ್ರಾಶಸ್ತ್ಯ ನಮಗೆ ಕೊಡಲು ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ ದೇವರು ಶಕ್ತಿ ಕೊಡಲೆಂದು ದೇವರ ಹತ್ರ ನಾವು ಬೇಡುವ.